ಮುಟ್ಟೋಚಿ ಬಾಬಾ ಲಕ್ಕೆ ಅಡ್ಡೋರ್ದು ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬಾಳೆ ಎಲೆಯಲ್ಲಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಬಾಳೆ ಎಲೆ ಬನ್ನಿ. ಇದಕ್ಕೆ ಏನೆಲ್ಲ ಬೇಕು ಅಂತ ನಾನು ನಿನ್ನೆ ತಿಂಡಿ ಮಾಡಿ ಮಿಕ್ಕಿರೋ ಹಿಟ್ಟಲ್ಲಿ ಅಕ್ಕಿ ಹಿಟ್ಟು, ಇದು ಅಕ್ಕಿ ಹಿಟ್ಟು, ಇದರಲ್ಲಿ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗುವುದು, ನಾನು ಆಲ್ರೆಡಿ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ರುಬ್ಬಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ಬನ್ನಿ ಸಕ್ಕರೆ ಮತ್ತು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಸಕ್ಕರೆ ಮಿಕ್ಸ್ ಮಾಡಬೇಕು. ಖಾರ ಹಾಕಿ ಸ್ವಲ್ಪ ಜಾಸ್ತಿ ಆಯಿತು. ಈ ಥರ ಹಾಕಿ ರೊಟ್ಟಿ గుత్తిదది గౌరు పారదినట్టు ఉంది బడ చూడకి ಮುಚ್ಚಲ ಮುಚ್ಚಬೇಕು. ರಕ್ಲೆ ಕರಗಲಿ 부채 모르 말아 부채 틀에 뭐라 오빠 네 네 స్వీట్ ఉన్నది ఇటొచ్చి బాబా
ಹಾಂ ದೋಸೆ ದೋಸೆ ಅವು ದೋಸೆ ಅಕ್ಕಿ ರೊಟ್ಟಿ ರೊಟ್ಟಿ ಈ ಥರ ಉಲ್ಟಾ ಮಾಡಬೇಕು. ಮತ್ತೆ ಮುಚ್ಚಬೇಕು. ಬಿದಾಯಿ ಬಿದಾಯಿ ದಾದ ಪಲ್ಲೆಂದು ರೊಟ್ಟಿ ಅಕ್ಕಿ ತೆತ್ತಿ ಅಲ್ಲವ ರೊಟ್ಟಿ ರೊಟ್ಟಿ ಅಕ್ಕಿ ಎಂತಲ್ಲ ಎಂತಲ್ಲ ಅಕ್ಕಿ ರೊಟ್ಟಿ ಬಿಡ್ಲಿ ಬಿಡ್ಲಿ ಬಿಡ್ಲೆ ಬಿಡ್ಲಿ ಅಂಚ ಹಾಲ್ಪೋಚಿ ಅಕ್ಕಿ ರೊಟ್ಟಿ. ಹಾಯ್ ಬನ್ನಿ ರೊಟ್ಟಿ ತಿನ್ನೋಣ. ನೋಡಿ ಇಷ್ಟು ರೊಟ್ಟಿ ಮಾಡಿದ್ದೀನಿ ನೋಡಿ. ಇವಾಗ ಒಂದು ರೊಟ್ಟಿನ ನಾವು ಟೇಸ್ಟ್ ಮಾಡ್ತೀವಿ. ಚಟ್ನಿ ಇದೆ. ಬಾ ದೇ ಬಾ ಬಾ ಇರಗು ದೇ ನೆಕ್ ಮುಕ್ಕಲೆ ಚಟ್ನಿಗೆ. ಹಾಂ ಯಮ್ಮಿ ಅದೇ ಬಾಬಾ ಟೇಸ್ಟ್ ಉಂಡೆ ತುಲೆ ತಿಂದು ತುಲೆ. ಸೂಪರ್ ಅಕ್ಕಿ ರೊಟ್ಟಿ ಟೀ ಜೊತೆ ಸೂಪರ್. ತಿನ್ನ ತಿನ್ನ ಬೇಳೆ ಬೇಗ ಬೇಗ ಯಮ್ಮಿ. ಓಕೆ ಬಾಯ್. ನೀವು ಕೂಡ ಟ್ರೈ ಮಾಡಿ ಎಂಜಾಯ್ ಮಾಡಿ. ಬಾಯ್.